ಕಳೆದ ಒಂದು ತಿಂಗಳ ಅಂತರದಲ್ಲಿ ಪೌರ ಕಾರ್ಮಿಕರು ತುಮಕೂರು ನಗರದಲ್ಲಿ ಸಂಗ್ರಹಿಸಿದ ಅನುಪಯುಕ್ತ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳಿಂದ ರಚಿಸಲಾದ ತುಮಕೂರು ಎಂಬ ಪದದ ಕಲಾಕೃತಿಯು ಗಿನ್ನಿಸ್ ದಾಖಲೆ ಪುಟ ಸೇರ್ಪಡೆ ಹೊಂದಿದೆ. ಕಲ್ಪತರು ನಾಡಿನ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತ ಬಿವಿ ಅಶ್ವಿಜ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ಸಹಯೋಗದಲ್ಲಿ ಬಾಟಲ್ನಲ್ಲಿ ಕಲಾಕೃತಿ ರಚಿಸಲಾಯಿತು. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರಲ್ಲಿ ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಒಮ್ಮೆ ಉಪಯೋಗಿಸಿ ಎಸೆದ ಬಾಟಲ್ಗಳಿಂದ ಈ ಪ್ರಯತ್ನ ಮಾಡಲಾಯಿತು. ಈ ದಾಖಲೆಗೆ ಸುಮಾರು 1 ಲಕ್ಷ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಳಸಿಕೊಂಡು ತುಮಕೂರು ಎಂಬ ಕನ್ನಡ ಪದ ನಿರ್ಮಿಸಿ ಗಿನ್ನಿಸ್ ಬುಕ್ ದಾಖಲೆ ನಿರ್ಮಾಣ ಮಾಡಲಾಗಿದೆ. ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಸಂಗ್ರಹಿಸಿದ ಹಳೆಯ ತ್ಯಾಜ್ಯದ ಖಾಲಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ತುಮಕೂರು ಎಂಬ 4 ಅಕ್ಷರಗಳನ್ನು ಬರೆಯುವ ಮೂಲಕ ಗಿನ್ನಿಸ್ ದಾಖಲೆ ಸೇರ್ಪಡೆಯಾಗಿದೆ. ಇಲ್ಲಿ ವಿವಿಧ ಆಕೃತಿಯ 1 ಲಕ್ಷಕ್ಕೂ ಅಧಿಕ ಬಾಟಲಿಗಳನ್ನು ಬಳಸಿ ಹೆಸರು ನಿರ್ಮಾಣ ಮಾಡಲಾಗಿದೆ. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ತುಮಕೂರು ಎಂಬ ಕಲಾಕೃತಿ ನಿರ್ಮಿಸಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಪುಟ ಸೇರುವ ಮೂಲಕ ತುಮಕೂರು ನಗರ ವಿಶ್ವ ದಾಖಲೆಗೆ ಸೇರಿದೆ. ನಿರಂತರವಾಗಿ ಕಳೆದ 20 ದಿನಗಳಿಂದ ಪಾಲಿಕೆ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳ ಮನೆಯಿಂದ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಫುಡ್ ಸ್ಟ್ರೀಟ್ ಅಂಗಡಿಗಳು, ಕಲ್ಯಾಣ ಮಂಟಪ, ಕನ್ವೆನ್ಷನ್ ಹಾಲ್ಗಳಿಂದ ಸಂಗ್ರಹಿಸಲಾದ ಅನುಪಯುಕ್ತ 1/2 ಲೀಟರ್, 1 ಲೀಟರ್, 2 ಲೀಟರ್ ಬಾಟಲಿಗಳನ್ನು ಪ್ರತ್ಯೇಕ ಮಾಡಿ ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳ ಜೊತೆ ಸಾರ್ವಜನಿಕರು ಸೇರಿ ಕಲಾಕೃತಿಯನ್ನು ನಿರ್ಮಿಸಿದ್ದಾರೆ. ಇದಕ್ಕಾಗಿ ಲಂಡನ್ನಿಂದ ಆಗಮಿಸಿದ್ದ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ತೀರ್ಪುಗಾರರು ಇದಕ್ಕೆ ಸಾಕ್ಷಿಯಾದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಮಕೂರಿಗೆ ಆಗಮಿಸಿದ ಕಾರ್ಯಕ್ರಮದಲ್ಲೇ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿಗೆ ನೆನಪಿನ ಕಾಣಿಕೆಯಾಗಿ ಗಿನ್ನಿಸ್ ದಾಖಲೆಯ ಅವಾರ್ಡ್ ಸ್ವೀಕಾರ ಮಾಡಲಾಯಿತು.